ಕೊರೋನಾದಿಂದ ಮೃತಪಟ್ಟರೆ ಮಂಗಳೂರಿನ ಯಾವುದೇ ಸ್ಮಶಾನದಲ್ಲೂ ಶವ ಸಂಸ್ಕಾರ ಮಾಡಿ ಇದಕ್ಕೆ ಸಂಪೂರ್ಣ ಸಹಕಾರ ಇದೆ ಎಂದು ಮಂಗಳೂರು ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿ ಬಂಟ್ವಾಳದ ಕೊರೋನಾ ಸೋಂಕಿತ ಮಹಿಳೆಯ ಶವ ಸಂಸ್ಕಾರಕ್ಕೆ ಬಹಳ ವಿರೋಧ ವ್ಯಕ್ತವಾಗಿತ್ತು. ಜನರ ತಪ್ಪು ಕಲ್ಪನೆಯಿಂದ ಈ ರೀತಿಯ ಸಮಸ್ಯೆ ಉಂಟಾಗಿದೆ. ಶವ ಸಂಸ್ಕಾರ ಮಾಡಿದ್ರೆ ಸುತ್ತಮುತ್ತಲಿನ ಜನರಿಗೆ ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ. ಯಾರೂ ಕೂಡ ಅಂತಹ ಪ್ರಕರಣದಲ್ಲಿ ಮೃತಪಟ್ಟರೆ ಶವ ಸಂಸ್ಕಾರಕ್ಕೆ ವಿರೋಧ ಮಾಡಬೇಡಿ ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ನಾಗರಿಕರಲ್ಲಿ ಮೇಯರ್ ದಿವಾಕರ್ ಅವರು ವಿನಂತಿಸಿಕೊಂಡರು. ಬಂಟ್ವಾಳದ ಮೃತಪಟ್ಟ ಮಹಿಳೆಯ ಶವ ಸಂಸ್ಕಾರದ ಸಮಯದಲ್ಲಿ ಹಲವು ಕಡೆ ಸ್ವಲ್ಪ ವಿರೋಧ ಕಂಡುಬಂತು. ಮಂಗಳೂರು ಮಹಾನಗರ ಪಾಲಿಕೆಯ ಯಾವುದೇ ಸ್ಮಶಾನದಲ್ಲಿ ಈ ಕೊರೋನಾದಲ್ಲಿ ಮೃತಪಟ್ಟವರ ಶವ ಸಂಸ್ಕಾರ ಮಾಡಲು ನಮ್ಮ ವಿರೋಧ ಇಲ್ಲ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಸಂಪೂರ್ಣ ಸಹಕಾರ ಉಂಟು. ಜನರಲ್ಲಿ ಒಂದು ತಪ್ಪು ತಿಳುವಳಿಕೆ ಉಂಟು. ಕೊರೋನಾದ ಮೃತಪಟ್ಟ ಅವರ ಶವ ಸಂಸ್ಕಾರ ಮಾಡಿದರೆ ನಮ್ಮಲ್ಲಿ ಅದು ರೋಗ ಹರಡ್ತದೆ ಅಂತ ಇದೊಂದು ತಪ್ಪು ಅಭಿಪ್ರಾಯ. ಈ ಶವ ಸಂಸ್ಕಾರ ಮಾಡಿದರೆ ಅದರಿಂದ ಅಲ್ಲಿಯ ಸುತ್ತಮುತ್ತಲಿನ ಜನರಿಗೆ ಏನೂ ತೊಂದರೆ ಆಗುವುದಿಲ್ಲ. ನಾವು ಇದನ್ನು ಒಂದು ಮಾನವೀಯತೆಯ ದೃಷ್ಟಿಯಿಂದ ತೆಗೆದುಕೊಳ್ಳುವ. ಈಗ ನಮ್ಮ ಮನೆಯ ಪರಿಸರದಲ್ಲಿ ನಮ್ಮ ಮನೆಯ ಇದರಲ್ಲಿ ಇಂಥ ಅವಸ್ಥೆ ಬಂದರೆ ಹೇಗೆ ಆಗ್ತದೆ ಅಂತ ನಾವು ಒಂದು ಮಾನವೀಯತೆಯ ದೃಷ್ಟಿಯಿಂದ ತಿಳಿದುಕೊಳ್ಳುವ. ಮತ್ತು ನಾನು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ನಾಗರಿಕರ ಹತ್ರ ಒಂದು ವಿನಂತಿ ಮಾಡ್ತೇನೆ, ಇದಕ್ಕೆ ನೀವು ವಿರೋಧ ಮಾಡಬೇಡಿ.